ಕನ್ನಡಿಗ ಪತ್ರಕರ್ತರ ಸಂಘ ಮಹಾರಾಷ್ಟ್ರ ಆಯೋಜಿಸಿದ ಸಂಘದ 2025ನೇ ವಾರ್ಷಿಕ ಕೆಟಿ ವೇಣುಗೋಪಾಲ್ ಕಪಸಮ ರಾಷ್ಟ್ರೀಯ ಮಾಧ್ಯಮಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ಮುಂಬಯಿಯ ಅಂಧೇರಿಯ ಪೂರ್ವದ ಸಾಲಿಟರಿ ಕಾರ್ಪೊರೇಟ್ ಪಾರ್ಕ್ನ ಕ್ಲಬ್ ಹೌಸ್ನ ಸಭಾಗೃಹದಲ್ಲಿ ನಡೆಯಿತು. ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷೆ ಆಯಿಷಾ ಖಾನಂ ಕೆಟಿ ವೇಣುಗೋಪಾಲ್ ಕಪಸಮ ರಾಷ್ಟ್ರೀಯ ಮಾಧ್ಯಮಶ್ರೀ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಬಳಿಕ ಮಾತನಾಡಿದ ಅವರು, ಸಮತೋಲನ ವರದಿ ಮಾಡುವಿಕೆ, ನ್ಯಾಯಯುತ ಪತ್ರಿಕೋದ್ಯಮ, ಮಾಧ್ಯಮ ವಿಮರ್ಶೆಯಾಗಿರಬೇಕು. ವರದಿ ಮಾಡುವಿಕೆಯಲ್ಲಿ ಸೂಕ್ಷ್ಮತೆಯು ಬಹಳ ಮುಖ್ಯವಾಗಿದ್ದು, ಸುದ್ದಿಯಲ್ಲಿ ಎಂದಿಗೂ ರಾಜಿ ಸಲ್ಲದು ಎಂದು ಹೇಳಿದರು. ಮುಂಬೈಯಲ್ಲಿ ರಿಪೋರ್ಟಿಂಗ್ ಕೆಲವು DCPs ಪೊಲೀಸ್ ಆಫೀಸ್ ನಾನು ರಿಪೋರ್ಟಿಂಗಲ್ಲಿದ್ದಾಗ ನಮ್ಗೆ ಹೇಳ್ತಾ ಇದ್ರು, ದಿಸ್ ಇಸ್ ಜಸ್ಟ್ ಆಫ್ ದಿ ರೆಕಾರ್ಡ್ ರಿಮಾರ್ಕ್. ನಮಗೆ DCPs ಎಲ್ಲ ಹೇಳ್ತಾ ಇದ್ರು. ಮ್ಯಾಂಗ್ಳೂರಿಂದ ಕೆಲವರು ಮುಂಬೈಗೆ ಹೋಗಿ ಈದರ್ ಅಂಡರ್ವರ್ಲ್ಡ್ ರೂಲ್ ಮಾಡ್ತಾರೆ ಅಥವಾ ಮಿಸ್ ವರ್ಲ್ಡ್ ಆಗ್ತಾರೆ. ಈದರ್ ಅಂಡರ್ವರ್ಲ್ಡ್ ಡಾನ್ ಆಗ್ತಾರೆ ಅಥವಾ ಮಿಸ್ ವರ್ಲ್ಡ್ ಆಗ್ತಾರೆ ಅಂತ ಕೆಲವರು ಅಂದರೆ DCPs ಪೊಲೀಸ್ ಅವರು ಅದು ಜೋಕ್ ಮಾಡ್ತಾಯಿದ್ರು ಅವಾಗ. ಸೊ ಮಿಸ್ ವರ್ಲ್ಡ್ ಇಸ್ ಐಶ್ವರ್ಯ ರಾಯ್, ಅಂಡರ್ವರ್ಲ್ಡ್ ಆ ಕಾಲ ಹೋಗಿದೆ, ಈಗ ಎವ್ರಿಥಿಂಗ್ ಇಸ್ ಓವರ್. ಬಟ್ ನಾನು ನೋಡ್ತಾ ಇದ್ದೀನಿ ಈಗ ರಾನ್ಸ್ ಮೀಡಿಯಾ ರೂಲ್ ಮಾಡ್ತಾ ಇದ್ದಾರೆ ಇಲ್ಲಿ. ಕರ್ನಾಟಕ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿ he is ruling the media here. Please give him a good round of applause. He is not a Don, he is Rons. But Don of media. So in ನಮ್ಮ ನ್ಯೂಸ್ ರೂಮ್ಸಲ್ಲಿ ಯಾರಾದರೂ ಕ್ರೈಮ್ ರಿಪೋರ್ಟಿಂಗಲ್ಲಿ ಬೆಸ್ಟ್ ರಿಪೋರ್ಟಿಂಗ್ ಮಾಡಿದ್ರೆ ದೇ ಯೂಸ್ ಟು ಸೇ, ಓ ಈ ದ ಡಾನ್ ಆಫ್ ರಿಪೋರ್ಟಿಂಗ್ ಅಂತ. ಸೊ ಹಾಗೆ ಇವರು ಮೀಡಿಯಾ ರೂಲ್ ಮಾಡ್ತಾ ಇದ್ದಾರೆ ಈಗ. ಸೊ ಈ ಸಂದರ್ಭದಲ್ಲಿ ನವದೆಹಲಿಯ ಹಿರಿಯ ಪತ್ರಕರ್ತ ಡಿ ಉಮಾಪತಿ ಅವರಿಗೆ ಶಾಲು ಹೊದಿಸಿ 25,000 ರೂಪಾಯಿ ನಗದು, ಪುರಸ್ಕಾರ ಫಲಕ, ಪ್ರಶಸ್ತಿ ಪತ್ರ, ಫಲಪುಷ್ಪಗಳನ್ನಿತ್ತು 2025ನೇ ವಾರ್ಷಿಕ ರಾಷ್ಟ್ರೀಯ ಮಾಧ್ಯಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ಜನರಿಗೆ ಸತ್ಯವನ್ನ ಮುಟ್ಟಿಸುವ ಕೆಲಸ ಪತ್ರಕರ್ತರ ಧರ್ಮ. ನಾನು ಪ್ರಶಸ್ತಿಯನ್ನ ವಿನಮ್ರತೆ, ಸಂಕೋಚದಿಂದ ಸ್ವೀಕರಿಸಿದೆ. ಜನರ ವಕ್ತಾರರೇ ಪತ್ರಕರ್ತರು ಆಗಿದ್ದು, ಯುವ ಜನರಿಗೆ ಪ್ರಶಸ್ತಿಗಳು ನೀಡಿದಾಗ ಭಾವಿ ಜನಾಂಗಕ್ಕೆ ಸ್ಫೂರ್ತಿ, ಪ್ರೇರಣೆಯಾಗ್ತದೆ ಎಂದರು. ಆಲ್ವೇಸ್ ಬಿ ಪಾಲಿಶಿಂಗ್ ಇಸ್ ಲ್ಯಾಂಗ್ವೇಜ್. ಅವನ ಲಿಟ್ರರಿ ಸೆನ್ಸಿಬಿಲಿಟೀಸು, ಸಾಹಿತ್ಯದ ಸಂವೇದನೆಗಳು ಹೊಳಪಾಗ್ತಾ ಹೋಗಬೇಕು, ಅದನ್ನು ಹೊಳಪು ಮಾಡ್ತಾ ಹೋಗಬೇಕು. ನನಗೆ ಎಷ್ಟು ಸಮಯ ಇದೆ, ನಾನು ಏನು ಮಾತಾಡಬೇಕು ಅಂತ ನನಗೆ ಅಷ್ಟು ಗೊತ್ತಾ, ಏನು ಮಾತಾಡ್ಬೋದು, ಏನು ಮಾತಾಡಬಾರ್ದು, ಎಷ್ಟು ಸಮಯ ಇದೆ ಅಂತ ನನಗೆ ತಾವು ಹೇಳಿಸ್ಕೊಡ್ಬೇಕು. ಮತ್ತು ನಾನು ಹೇಳುವಂಥ ಕೆಲವು ವಿಚಾರಗಳು ಮತ್ತು ಕೆಲವರಿಗೆ ಪಥ್ಯ ಆಗದೆ ಹೋದರೆ ದಯಮಾಡಿ ಕ್ಷಮಿಸಿ. ನಾನು ಭಿನ್ನ ಮತವನ್ನು ಗೌರವಿಸ್ತೇನೆ. ಆದ್ದರಿಂದ ಕೆಲವು ಮಾತುಗಳನ್ನ ಹೇಳಬೇಕು. ವ್ಯಾಲ್ಯೂಸು ಮತ್ತು ಕ್ರೆಡಿಬಿಲಿಟಿ ಅಂತ ಹೇಳಿದ್ದಾರೆ ಆಯಿಷಾ ಖಾನಂ ಅವರು. ವ್ಯಾಲ್ಯೂಸ್ ಮತ್ತು ಕ್ರೆಡಿಬಿಲಿಟಿ ತುಂಬ ಮುಖ್ಯ ಪತ್ರಕರ್ತನಿಗೆ. ಪತ್ರಕರ್ತರ ಸಂಘದ ಅಧ್ಯಕ್ಷ ರೋನ್ಸ್ ಬಂಟ್ವಾಳ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ರು. ಇದೇ ಸಂದರ್ಭದಲ್ಲಿ ಕಲ್ಯಾಣ್ ಪರಿಸರದ ಹೆಸರಾಂತ NGOನ ಸಮಾಜ ಸೇವಾ ಕಾರ್ಯಕರ್ತೆ ಟ್ರಾನ್ಸ್ಜೆಂಡರ್ ಶ್ರೀದೇವಿ ಲೋಂಟೆ ಅವರಿಗೆ ವಿಶೇಷ ಸನ್ಮಾನವನ್ನಿತ್ತು ಗೌರವಿಸಲಾಯಿತು. ಸುಳ್ಯ ವಿಧಾನಸಭಾ ಕ್ಷೇತ್ರದ ಶಾಸಕಿ ಭಾಗೀರಥಿ ಜಿ ಮುರಳಿ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ, ಪ್ರವೃತ್ತಿಯ ಆಡಂಬರವಿಲ್ಲದ ವೃತ್ತಿಪರರು ಪತ್ರಕರ್ತರು. ಪುಸ್ತಕ, ಪೆನ್ನು ಆಸ್ತಿಯಾಗಿರಿಸಿದ ಪತ್ರಕರ್ತರು ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವ ಶಕ್ತಿಯುಳ್ಳವರಾಗಿದ್ದಾರೆ ಎಂದು ಹೇಳಿದರು. ಬಹಳಷ್ಟು ವಿಚಾರವನ್ನು ತಿಳ್ಕೊಂಡು ಇವತ್ತು ಸನ್ಮಾನ ಪಡ್ಕೊಂಡವರು ಕೂಡ ಇವತ್ತು KT ವೇಣುಗೋಪಾಲ್ ಅವರ ಒಂದು ಪದ್ಮಶ್ರೀ ಪ್ರಶಸ್ತಿಯನ್ನು ಅವರು ಏನು ನೀಡಿದ್ದಾರೆ, ಅದನ್ನು ಹಂಚುವಾಗ ಯಾವ ಜನರನ್ನು ನಾವು ಆಯ್ಕೆ ಮಾಡ್ತೇವೆ ಅನ್ನೋದರ ಬಗ್ಗೆ ಕೂಡ ಬಹಳಷ್ಟು ಯೋಜನೆ ಮಾಡಿಕೊಂಡು ಆಯ್ಕೆ ಮಾಡಿದ್ದಾರೆ. ಇವತ್ತು ಪತ್ರಕರ್ತರ ಸಂಘ ಬಹಳಷ್ಟು ಕೆಲಸ ಮಾಡ್ತಾಯಿದೆ. ಇವತ್ತು ಒಬ್ಬ ವ್ಯಕ್ತಿಯನ್ನು ಎಷ್ಟು ಕೀಳು ಮಟ್ಟಕ್ಕೂ ತಗೊಂಡು ಹೋಗಲಿಕ್ಕೆ ಸಾಧ್ಯತೆ ಇದೆ, ಅಷ್ಟೇ ಎತ್ತರಕ್ಕೂ ತಗೊಂಡು ಹೋಗುವ ಸಾಮರ್ಥ್ಯ ಇರುವಂಥದ್ದು ಪತ್ರಕರ್ತರಿಗೆ. ಇವತ್ತು ನಾವು ನೋಡ್ತಿರುವ ಹಾಗೆ ನಾವು ಎಲ್ಲ ವಿಚಾರಗಳಲ್ಲಿ ಪತ್ರಕರ್ತರು ಎಲ್ಲಿ ಹೋದರೂ ಕೂಡ ಅವರಿಗೆ ಆಡಂಬರಗಳಿಲ್ಲ, ಏನು ಗೌಸ್ತು ಅದೇನೂ ಇಲ್ಲ. ಅವರಷ್ಟಕ್ಕೆ ಬಂದಿರ್ತಾರೆ. ಏನು ವೇಷಭೂಷಣ ಎಲ್ಲ ವಿಶೇಷವಾದ ವೇಷಭೂಷಣವನ್ನು ಮಾಡಿಕೊಂಡು ಬರಲ್ಲ. ಕನ್ನಡಿಗ ಪತ್ರಕರ್ತರ ಸಂಘದ ಮಹಾರಾಷ್ಟ್ರ ಇದರ 2025-28ರ ಸಾಲಿನ ಅಧ್ಯಕ್ಷೆ ಡಾಕ್ಟರ್ JP ಕುಸುಮ, ಉಪಾಧ್ಯಕ್ಷ ವಿಶ್ವನಾಥ್ ಪೂಜಾರಿ ನೆಟೋಡಿ, ಗೌರವ ಪ್ರಧಾನ ಕಾರ್ಯದರ್ಶಿ ಸವಿತಾ ಸುರೇಶ್ ಶೆಟ್ಟಿ, ಗೌರವ ಕೋಶಾಧಿಕಾರಿ ಸುರೇಶ್ ಕೆ ಮೂಲ್ಯ, ಜೊತೆ ಕಾರ್ಯದರ್ಶಿ ಶ್ಯಾಮ್ M ಹಂದೆ,
ಜೊತೆ ಕೋಶಾಧಿಕಾರಿ ಡಾಕ್ಟರ್ ದುರ್ಗಪ್ಪ ವೈ ಕೊಟಿಯವರ್ ಹಾಗೂ ಪದಾಧಿಕಾರಿಗಳಿಗೆ ಆಯಿಷಾ ಖಾನಂ ಪುಷ್ಪಗುಚ್ಛವನ್ನಿಟ್ಟು ಅಧಿಕಾರವನ್ನು ವಹಿಸಿಕೊಟ್ಟರು. ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಹಿರಿಯ ಸಾಹಿತಿ ಮತ್ತು ಪ್ರಶಸ್ತಿ ಸಮಿತಿಯ ಕಾರ್ಯಾಧ್ಯಕ್ಷೆ ಡಾಕ್ಟರ್ ಸುನೀತಾ ಎಂ ಶೆಟ್ಟಿ, ಸಾಮಾಜಿಕ ಕಾರ್ಯಕರ್ತ ಝೋನ್ ವಿಲ್ಸನ್ ಲೋಪೋ, ಕನ್ನಡ ಸಂಘ ಸಾಂತಾ ಕ್ರೂಸ್ ಅಧ್ಯಕ್ಷೆ ಸುಜಾತಾ ಆರ್ ಶೆಟ್ಟಿ, ಸುರೇಶ್ ಎಸ್ ಸಾಲ್ಯಾನ್, ಕಾರ್ಯಕಾರಿ ಸಮಿತಿಯ ಸದಸ್ಯರುಗಳಾದ ರಂಗ ಎಸ್ ಪೂಜಾರಿ, ಡಾಕ್ಟರ್ ಜಿಪಿ ಕುಸುಮಾ, ಅನಿತಾ ಪಿ ಪೂಜಾರಿ ತಾಕೊಡೆ, ಕರುಣಾಕರ್ ವಿ ಶೆಟ್ಟಿ, ಗೋಪಾಲ್ ಪೂಜಾರಿ ತ್ರಾಸಿ, ಶ್ಯಾಮ್ ಎಂ ಹಂದೆ, ಸಲಹಾ ಸಮಿತಿಯ ಸದಸ್ಯ ಸುರೇಂದ್ರ ಎ ಪೂಜಾರಿ, ವಿಶೇಷ ಆಮಂತ್ರಿತ ಸದಸ್ಯರಾದ ಡಾಕ್ಟರ್ ಶಿವರಾಮ್ ಕೆ ಭಂಡಾರಿ, ನ್ಯಾಯವಾದಿ ಅಮಿತಾ ಎಸ್ ಭಾಗವತ್, ಮುಣ್ಕೂರು ಸುರೇಂದ್ರ ಸಾಲ್ಯಾನ್, ಸ್ಥಾಪಕ ಉಪಾಧ್ಯಕ್ಷ ಸದಾನಂದ ಡಿ ನಾಯಕ್, ಸುಧಾಕರ್ ಉಚ್ಚಿಲ್, ಚಂದ್ರಾವತಿ ದೇವಾಡಿಗ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ವಿ4 ನ್ಯೂಸ್, ಮುಂಬೈ.